ಎಲ್ಲರೂ ಹೇಗಿದ್ದೀರಾ? ಸೌಖ್ಯ ಅಂತ ಭಾವಿಸ್ತೇನೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಡ್ಲ ಫ್ಯಾಮಿಲಿ ಬ್ಲಾಗ್ಸ್. ಇವತ್ತೊಂದು ನಾನೊಂದು ಗಾದೆ ಹೇಳ್ತೇನೆ. ಅದೇನಂದ್ರೆ, ತಲೆಗೆ ಹಾಕಿದ ನೀರು ಕಾಲಿಗೆ ಇಳಿದು ಹೋಗ್ಲೇಬೇಕಂತೆ. ಅದೇ ರೀತಿ ರಾಶಿಕ ಮಾಡಿದ ಕರ್ಮ ಉಂಟಲ್ಲ, ಅವಳಿಗೆ ನಿನ್ನೆ ಸಿಗ್ತದೆ, ಅವಳು ಎಲಿಮಿನೇಟ್ ಆಗಿ ಹೋಗ್ತಾಳೆ. ಯಾಕಂದರೆ ಹೋದ ಜನ್ಮದಲ್ಲೆಲ್ಲ ಪಾಪ ಮಾಡಿದ್ರಂತೆ, ಅವರಿಗೆ ಇನ್ನೊಂದು ಜನ್ಮ ಬರ್ತದಂತೆ. ಆ ಒಂದು ಪಾಪಕ್ಕೆ ಅವರಿಗೊಂದು ಕರ್ಮ ಸಿಗ್ಲಿಕ್ಕೆ. ಓಕೆ, ಈಗ ಹಾಗಲ್ಲ. ಈಗ ಅವರವರು ಮಾಡಿದ ಕರ್ಮ ಉಂಟಲ್ಲ, ಆ ಕರ್ಮಕ್ಕೆ ಆನ್ ದ ಸ್ಪಾಟ್ ರಿಸಲ್ಟ್ ಬರ್ತದೆ. ಕರ್ಮ ರಿಟರ್ನ್ಸ್ ಹೇಳುದು ಇದಕ್ಕೇನೆ. ಅವಳು ಲಾಸ್ಟ್ ಟೈಮಲ್ಲಿ ಅವಳೇ ಒಂದು ಫ್ಯಾಮಿಲಿ ಅಂತ ಹೇಳುವ ಒಂದು ಪದವನ್ನು ಅವಳೇ ಬಳಕೆ ಮಾಡಿರ್ತಾಳೆ. ಯಾರಂದ್ರೆ ರಾಶಿಕಾ. ನೀನು ಎಲ್ಲರಿಗೆ ಹೋಗಿ ಮ್ಯಾನಿಪುಲೇಟ್ ಮಾಡ್ತೀಯ ಅಂತ ಹೇಳಿ ನನ್ನ ಫ್ಯಾಮಿಲಿ ಹೇಳಿದ್ದಾರೆ ಅಂತ. ಆಗ ಯಾರು ಫ್ಯಾಮಿಲಿ, ನಾನು ಹೇಳಿಲ್ಲ ಅಂತ ಹೇಳಿ ಈ ಹುಡುಗಿ ಹೇಳುವಾಗ ಇವಳು ನನ್ನ ಫ್ಯಾಮಿಲಿ ಬಗ್ಗೆ ಮಾತನಾಡಲಿಕ್ಕೆ ನೀನ್ ಯಾರು ಅವಳು ಹೇಳಲಿಲ್ಲ, ಎಂತಸಿಲ್ಲ. ಇವಳು ಒಮ್ಮೆಲೆ ಒಂದು ಓವರ್ ಆಕ್ಟ್ ಮಾಡಿ ಅದರ ನಂತರ ರಕ್ಷಿತನನ್ನು ಹೀಗೆ ಹಿಂದಕ್ಕೆ ದಬ್ತಾಳೆ. ಓಕೆ, ಅದರ ನಂತರ ಮತ್ತೆ ದೇವರ ಎದುರುಗಡೆ ಹೋಗಿ ಆಣೆ ಮಾಡ್ತಾಳೆ. ಎಷ್ಟು ಸುಳ್ಳು ಹೇಳ್ತಾಳೆ ಅಂದ್ರೆ ರಾಶಿಕಾ, ಅವಳು ಮಾಡಿದ ಇದಕ್ಕೆ ಉಂಟಲ್ಲ, ಪಾಪಕ್ಕೆ ಉಂಟಲ್ಲ, ಅದಕ್ಕೆಂದು ತಕ್ಕ ಶಿಕ್ಷೆ ಆಯಿತು. ನಿನ್ನೆ ಎಲಿಮಿನೇಟ್ ಆಗಿ ಹೋಗಿದ್ದಾಳೆ. ಯಾಕಂದ್ರೆ ಯಾರು ಎಂತ ಮಾಡಿದ್ರು ಉಂಟಲ್ಲ, ಪ್ರತಿ ಒಂದು ಲೆಕ್ಕಾಚಾರವನ್ನು ಯಾರು ಸುಳ್ಳು ಹೇಳಿ ಮೇಲೊಬ್ರು ಇದ್ದಾರೆ, ಅವರು ಅದಕ್ಕೆ ತಕ್ಕ ಶಿಕ್ಷೆ ಕೊಟ್ಟಿದ್ದಾರೆ. ಅವಳು ಎಲಿಮಿನೇಟ್ ಆಗಿ ಹೋಗಿದ್ದಾಳೆ. ನಂಗಂತೂ ಭಾರಿ ಒಂದು ಖುಷಿ ಆಯ್ತು. ಹಾಗೇನೆ ನಮ್ಮ ರಕ್ಷಿತಾ ಶೆಟ್ಟಿ ಇನ್ನು ಕೂಡ ಡೇಂಜರ್ ಝೋನ್ ಅಲ್ಲಿ ಇದ್ದಾಳೆ. ವೋಟಿಂಗ್ ಲೈನ್ ಓಪನ್ ಆಗಿದೆ. ಅದು ಇವತ್ತು ನಾನು ನಿಮ್ಗೆ ಲೈವ್ ತೋರಿಸ್ತೇನೆ. ಓಕೆ, ಅದರ ನಂತರ ಮೊನ್ನೆ ಆ ಒಂದು ಇನ್ಸಿಡೆಂಟ್ ಆಗಿತ್ತಲ್ಲ, ಅದಕ್ಕೆ ಒಬ್ರು ಕಮೆಂಟ್ ಹಾಕಿದ್ರು, ಆ ಒಂದು ಕ್ಲಿಪ್ಪಿಂಗ್ಸ್ ಅನ್ನು ಹಾಕಿ ಮೇಡಮ್, ನಾವು ವೈರಲ್ ಮಾಡುವ ಅಂತ ಹೇಳಿ. ಇನ್ನು ವೈರಲ್ ಮಾಡಿ ಏನು ಪ್ರಯೋಜನ, ಅವಳು ಎಲಿಮಿನೇಟ್ ಆಗಿ ಹೋಗಿದ್ದಾಳೆ. ಇನ್ನೊಂದು ಏನಂದ್ರೆ, ನಮ್ಗೆ ಒಂದು ಬಿಗ್ ಬಾಸ್ ಇದೊಂದು ಯಾವುದೇ ಒಂದು ಕ್ಲಿಪ್ಪಿಂಗ್ಸ್ ಅನ್ನು ಹಾಕುವಾಗಿಲ್ಲ. ಯಾಕಂದ್ರೆ ಕಾಪಿರೈಟ್ ಬರ್ತದೆ ಯೂಟ್ಯೂಬ್ ಅಲ್ಲಿ. ಒಂದು 30 ಸೆಕೆಂಡ್ ಕೂಡ ಹಾಕ್ಲಿಕ್ಕೆ ಬಿಡುದಿಲ್ಲ, ಅಲ್ಲಿ ಕಾಪಿರೈಟ್ ಬರ್ತದೇನೆ. ಯಾಕಂದ್ರೆ ಕಲರ್ಸ್ ಕನ್ನಡದು ನಮ್ಗೆ ಡೈರೆಕ್ಟ್ ಹಾಕ್ಲಿಕ್ಕೆ ಆಗುದಿಲ್ಲ ಕ್ಲಿಪ್ಪಿಂಗ್ಸ್. ಓಕೆ, ಕಾಪಿರೈಟ್ ಅಂತ ಬರ್ತದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ಬೋದು, ಅದೇ ರೀತಿ ಇದರಲ್ಲಿ ಫೇಸ್ಬುಕ್ ಅಲ್ಲಿ ಕೂಡ ಹಾಕ್ಲಿಕ್ಕೆ ಆಗುದಿಲ್ಲ ಕ್ಲಿಪ್ಪಿಂಗ್ಸ್. ಯಾಕಂದ್ರೆ ಕಾಪಿರೈಟ್ ಕಲರ್ಸ್ ಕನ್ನಡದವರದು ಹಾಕಿದ್ರೆ ಕಾಪಿರೈಟ್ ಬರ್ತದೆ. ಹಾಗಾಗಿ ನಮ್ಗೆ ಆ ಕ್ಲಿಪ್ಪಿಂಗ್ಸ್ ಹಾಕ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಿಮ್ಗೆ ಟಿವಿಯಲ್ಲಿ ನಿಮ್ಗೆ ಆ ಒಂದು ಕ್ಲಿಪ್ಪಿಂಗ್ಸ್ ನೋಡ್ಬೋದು. ಅವಳು ಹಿಂದಕ್ಕೆ ದೂಡಿದು ಮತ್ತೆ ನನ್ನ ಫ್ಯಾಮಿಲಿ ಬಗ್ಗೆ ಮಾತನಾಡಲಿಕ್ಕೆ ನೀನು ಯಾರು ಅಂತ ಹೇಳುವ ಒಂದು ಸೀನ್ ಉಂಟಲ್ಲ, ಟಿವಿಯಲ್ಲಿ ನೋಡ್ಬೋದು. ನಂಗೆ ಮೊಬೈಲ್ ಅಲ್ಲಿ ಗೊತ್ತಿಲ್ಲ ಅದು ಹೇಗೆ ಇದು ಮಾಡೋದಂತ. ಆದ್ರೆ ಟಿವಿಯಲ್ಲಿ ಒಂದೊಂದು ದಿನದ ಇನ್ಸಿಡೆಂಟ್ ಇದು ಒಂದೊಂದು ಕ್ಲಿಪ್ಪಿಂಗ್ಸ್ ಹಾಕಿರ್ತಾರೆ. ಅದರಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಯಾರು ಮಿಸ್ಟೇಕ್ ಮಾಡಿದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ರಾಶಿಕಾ ಇವಳಿಗೆ ಹೇಳುದು ಆ ಒಂದು ಸನ್ನಿವೇಶ ಇದೆ. ಅದರ ನಂತರ ತೆಗೆದು ದೂಡ್ತಾಳೆ. ದೂಡುವಾಗ ಇವಳು ಸುಮ್ಮನೆ ಕುತ್ಕೊಂಡಿರ್ಬೇಕಾ, ಇವಳು ಸಹ ಮತ್ತೆ ಹಿಂದಕ್ಕೆ ದಬ್ಬಿದ್ದಾಳೆ. ಅವಳನ್ನ ಅಷ್ಟೇ ಆದದ್ದು. ಆದ್ರೆ ಅವಳು ಎಂತ ಮಾಡಿದ್ರು ಕೂಡ ನಿನ್ನೆದೊಂದು ಎಪಿಸೋಡ್ ಅಲ್ಲಿ ನಂಗೆ ಭಾರಿ ಬೇಸರ ಆಯ್ತು. ಏನಂದ್ರೆ, ಅವಳಷ್ಟು ಮಾಡಿದಾಳೆ, ಆದ್ರೂ ಈ ಹುಡುಗಿ ಮನಸ್ಸಲ್ಲಿ ಇಟ್ಕೊಳ್ಳಿಲ್ಲ. ಇವಳು ಮೊದಲೊಂದು ಎಲಿಮಿನೇಟ್ ಮಾಡುವಾಗ ಒಂದು ಹೇಳಿರ್ತಾಳೆ ರಕ್ಷಿತಾ, ನಂಗೆ ನಿನ್ನ ನಡೆ ನೋಡಿ ಇಷ್ಟ ಆಗ್ಲಿಲ್ಲ ಅಂತ ಹೇಳಿ ಇಡ್ತಾಳೆ. ಅದಕ್ಕೆ ಕೂಡ ಮತ್ತೆ ರಕ್ಷಿತನನ್ನು ಇವಳು ರಾಶಿಕಾ ಎಲಿಮಿನೇಟ್ ಮಾಡ್ತಾಳೆ. ಇವಳಿಗೊಂದು ರೀಸನ್ ಹೇಳಿಕೆ ಸಹ ಬರುದಿಲ್ಲ, ಹಾಗೆ ಹೀಗೆ ಅಂತ ಬ್ಲಾ 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 ಹೇಳ್ತಾ ಇರ್ತಾಳೆ ಎಲಿಮಿನೇಷನ್ ಇದರಲ್ಲಿ ಒಂದು. ಅದರ ನಂತರ ನಿನ್ನೆದೊಂದು ಇದರಲ್ಲಿ ರಾಶಿಕಾ ಎಲಿಮಿನೇಷನ್ ಆಗುವುದು ಮೊದಲೇ ಇವಳಿಗೆ ಗೊತ್ತಿರುವುದಿಲ್ಲ. ಆದ್ರೆ ಅದರಲ್ಲಿ ಒಂದು ಸುದೀಪ್ ಸರ್ ಹೇಳಿರ್ತಾರೆ, ಏನಂದ್ರೆ, ನಿಮ್ಗೆ ಯಾರಾದ್ರೂ ಇಷ್ಟದವರು ಇದ್ರೆ ನಿಮ್ಗೆ ನಿಮ್ಮ ಇಷ್ಟದ ವಸ್ತುವನ್ನು ಅವರಿಗೆ ಗಿಫ್ಟ್ ಮಾಡಿ ಕೊಡ್ಬೋದಂತ ಹೇಳಿ. ಬೇರೆಯವರು ಆಗ್ತಿದ್ರೆ ನಂಗೆ ಇವಳು ದೂಡಿದಾಳೆ, ನಂಗೆ ಇವಳು ಇಷ್ಟು ಇನ್ಸಲ್ಟ್ ಮಾಡಿದಾಳೆ, ಇಷ್ಟು ದಿನ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ತಿದ್ರು, ಕೊಡ್ತಾ ಇರ್ಲಿಲ್ಲ. ಆದ್ರೆ ಈ ಒಂದು ರಕ್ಷಿತನ ಒಳ್ಳೆ ಗುಣ ಏನಂದ್ರೆ, ಅವಳು ಹೇಳ್ತಾಳೆ, ನಾನ್ ನಿಮ್ಗೆ ನಡೆ ನುಡಿ ಅಂತ ಹೇಳ್ತಾ ಇದ್ದದ್ದು. ನಂಗೂ ಕೂಡ ಒಬ್ಳು ತಂಗಿದ್ದಾಳೆ ನೋಡಿ, ನಂಗೆ ಹೇಳುವಾಗ್ಲೇ ಮೈ ಜುಮ್ ಅಂತ ಆಗ್ತದೆ, ತುಂಬಾ ಬೇಸರ ಆಗಿದೆ. ನಂಗೆ ಕೂಡ ಒಂದು ತಂಗಿದ್ದಾಳೆ, ನಾನು ಕೂಡ ಅವಳಿಗೆ ನಡೆ ನೋಡಿ ಅಂತ ಹೇಳ್ತಾ ಇರ್ತೇನೆ. ನಂಗೆ ಅದೇ ರೀತಿ ನಿಮ್ಮಲ್ಲಿ ಕೂಡ ನಾನು ಕಾಣಿದೆ, ನನ್ನದೇ ಒಂದು ತಂಗಿಯಾಗಿ ನಂಗೆ ನೀವು ಅಕ್ಕ ಆಗ್ಬಹುದು. ಹಾಗಾಗಿ ನಾನು ನಿಮ್ಗೆ ಆ ರೀತಿಯಲ್ಲಿ ಹೇಳಿದ ಅಂತ ಹೇಳಿ ಉಂಟಲ್ಲ, ಅವಳದೊಂದು ಇಷ್ಟದೊಂದು ವಸ್ತುವನ್ನು, ಅದರಲ್ಲಿ ಫ್ಯಾನ್ಸಿ ಐಟಮ್ಸ್ ಎಲ್ಲ ಇರ್ತದೆ, ಒಂದು ಡಬ್ಬದಲ್ಲಿ ರಾಶಿಕನಿಗೆ ಕೊಡ್ತಾಳೆ. ನಾನು ಎಣಿಸಿದೆ ರಾಶಿಕನಿಗೆ ಕೊಟ್ಟ ನಂತರ ರಾಶಿಕನು ಅವಳಿಗೆ ಕೊಡ್ಬೋದಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ಆದ್ರೆ ರಕ್ಷಿತನಾಗಿ ಮನಸ್ಸು ರಾಶಿಕನಿಗಿಲ್ಲ. ರಾಶಿಕ ಯಾರ ಹತ್ರ ಜಗಳ ಮಾಡ್ತಾ ಇದ್ಲು, ಅಶ್ವಿನಿ ಗೌಡನ ಹತ್ರ ಜಗಳ ಮಾಡ್ತಾ ಇದ್ಲು. ಅವತ್ತೊಂದು ಅವಳು ಹೇಳಿ ಕೂಗುದು ಸೇರ್ತದೆ. ನಾನೊಂದು ಪ್ರತಿಯೊಂದನ್ನು ಅಶ್ವಿನಿ ಮ್ಯಾಮ್ ಹತ್ರ ಹೋಗಿ ಶೇರ್ ಮಾಡ್ತಿದ್ದೆ. ಆದ್ರೆ ಅವರೊಂದು ನನ್ನ ಮತ್ತು ರಘುವನ್ನು ಒಂದು ಬೇರೆ ಒಂದು ಅರ್ಥದಲ್ಲಿ ಹೇಳಿದ್ರು. ನಾನು ಅಣ್ಣನಾಗಿ ರಘುವನ್ನು ನೋಡಿದ್ದು, ಆದ್ರೆ ಅವರು ಹೆಗಲು ಮೇಲೆ ನಿಂಗೆ ಹೆಗಲು ಕೊಡ್ಲಿಕ್ಕೆ ತುಂಬಾ ಮಂದಿ ಇದ್ದಾರಲ್ಲ ಅಂತ ಹೇಳಿದ್ರು ಅಂತೇಳಿ. ಆ ಒಂದು ವಿಷಯದಲ್ಲಿ ಅವರಿಬ್ಬರಿಗೆ ಮತ್ತೆ ಕ್ಲಾಶ್ ಆಗಿ ದೂರ ಆಗಿರ್ತಾರೆ. ಮತ್ತೆ ಅವಳಿಗೆ ಗಿಫ್ಟ್ ಕೊಡುವ ಒಂದು ಸನ್ನಿವೇಶ ಬರುವಾಗ ನಿನ್ನೆದೊಂದು ಎಪಿಸೋಡ್ ಅಲ್ಲಿ ರಾಶಿಕಾ ಉಂಟಲ್ಲ, ಅಶ್ವಿನಿಗೆ ಒಂದು ಗಿಫ್ಟ್ ಕೊಡ್ತಾಳೆ.
ಅದೇ ರೀತಿ ನಾನು ಅಶ್ವಿನಿ ರಕ್ಷಿತನಿಗೆ ಯಾವಾಗಲೂ ಕಂದ ಮಗು ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಸಾರಿ ಕೂಡ ಕೇಳಿದಾಳೆ. ಮತ್ತೆ ನಿನ್ನೆದೊಂದು ಎಪಿಸೋಡ್ ಅಲ್ಲಿ ಕೂಡ ಸಾರಿ ಕೇಳ್ತಾಳೆ. ಅಂದ್ರೆ ನಾನು ಮೊದಲೆಲ್ಲ ಅವಳಿಗೆ ಬೇಡದೆಲ್ಲ ಹೇಳಿದ್ದೆ, ನಂಗೆ ತುಂಬಾ ಗಿಲ್ಟಿ ಫೀಲ್ ಇದೆ, ಹಾಗಾಗಿ ನಾನು ಇನ್ನೊಂದ್ಸಲ ಸಾರಿ ಕೇಳ್ತೇನೆ ಅಂತ ಹೇಳಿ ಅಶ್ವಿನಿ ನಿನ್ನೆದು ಎಪಿಸೋಡ್ ಅಲ್ಲಿ ಕೂಡ ಹೇಳ್ತಾಳೆ. ಓಕೆ, ಅದೇ ರೀತಿ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದೆ ಏನಂದ್ರೆ ಅಶ್ವಿನಿ ನಮ್ಮ ಒಂದು ರಕ್ಷಿತನಿಗೆ ಗಿಫ್ಟ್ ಕೊಡ್ಬೋದಂತೇಳಿ. ಆದ್ರೆ ಇಲ್ಲ, ಇವಳದು ಬುದ್ಧಿ ಉಂಟಲ್ಲ, ಇವಳು ಕೇವಲ ನಾಮಕೆ ವಾಸ್ತೆ ಹೆಸರಿಗೆ ಮಾತ್ರ ಇವಳು ಪ್ರೀತಿ ಅಂತ ಹೇಳುವ ಒಂದು ಹೆಸರನ್ನು ಇವಳಿಗೆ ಇಟ್ಟಿದ್ಲಷ್ಟೇ, ಕೊಡ್ಲಿಲ್ಲ. ಅವಳು ರಾಶಿಕನಿಗೆ ಕೊಡ್ತಾಳೆ, ಅದರ ನಂತರ ಧ್ರುವಂತಿಗೆ ಪರ್ಫ್ಯೂಮ್ ಕೊಡ್ತಾಳೆ. ಓಕೆ, ಇದು ಇವರದು ವ್ಯಕ್ತಿತ್ವ. ಈಗ ನೀವೇ ಹೇಳ್ಬೇಕು ಯಾರದು ವ್ಯಕ್ತಿತ್ವ ಒಳ್ಳೇದು, ಯಾರದು ವ್ಯಕ್ತಿತ್ವ ನಾಮಕೆ ವಾಸ್ತೆ ಫೇಕ್ ಅಂತ ಹೇಳಿ ಈಗ ನೀವು ಹೇಳ್ಬೇಕು. ರಕ್ಷಿತನನ್ನು ಎಷ್ಟೋ ಮಂದಿ ಹೇಟರ್ಸ್ನವ್ರು ಅಲ್ಲಿ ಬಂದು ಹೇಳ್ತೀರಲ್ಲ, ಈಗ ನೀವು ಹೇಳ್ಬೇಕು ಆ ಹುಡುಗಿದು ಮನಸ್ಸು ಎಂತ ಎಷ್ಟು ಒಳ್ಳೇದು ಅಂತ ಹೇಳಿ. ಅವಳಿಗೆ ಅಷ್ಟು ಆದ್ರೂ ಕೂಡ ರಾಶಿಕನಿಗೆ ಅವಳದೊಂದು ಕಾಸ್ಮೆಟಿಕ್ಸ್ ಎಲ್ಲ ಫ್ಯಾನ್ಸಿದ ಐಟಮ್ಸ್ ಎಲ್ಲ ಡಬ್ಬದಲ್ಲಿ ಕೊಡ್ತಾಳೆ. ಅದರ ನಂತರ ರಘುವಣ್ಣ ಅಂತ ಹೇಳಿ ನಾನು ಅವರನ್ನೊಂದು ಅಣ್ಣನ ಸ್ಥಾನದಲ್ಲಿ ಇಟ್ಟಿದ್ದೇನೆ ಅಂತ ಹೇಳಿ ನನ್ನನ್ನು ಅಣ್ಣನಾಗಿ ನನ್ನನ್ನೊಂದು ತಂಗಿಯಾಗಿ ಒಳ್ಳೆ ಒಂದು ಪ್ರೀತಿ ಮಾಡ್ತಾರೆ ಅಂತ ಹೇಳಿ ಅವಳಿಗೆ ಬಂದಂತಹ ಉತ್ತಮ ಒಂದು ಮೆಡಲ್ ಅನ್ನು ಅವರಿಗೆ ರಘುಗೆ ಹಾಕ್ತಾಳೆ. ಅದರ ನಂತರ ರಘು ಅವತ್ತೊಂದು ಎಲಿಮಿನೇಟ್ ಆಗಿ ಹೋಗಿದ್ದಾಳೆ ಅಂತೇಳಿ ಅವನದೊಂದು ಸಿಲ್ವರ್ ರಿಂಗ್ ಕೊಟ್ಟಿರ್ತಾನೆ ಇವಳಿಗೆ. ಆದ್ರೂ ಕೂಡ ಪಾಪ ಬೇರೆಯವರು ಆಗ್ತಿದ್ರೆ ಇಟ್ಕೊಳ್ತಿದ್ರು, ನಂಗೆ ಸಿಕ್ಕಿತಲ್ಲ, ಆದ್ರೂ ಕೂಡ ಪಾಪ ಆ ಹುಡುಗಿ ಹಿಂದೆ ರಿಟರ್ನ್ ಮಾಡಿದ್ಲಂತೆ. ಮತ್ತೆ ಅವನು ಆ ರಘು ಉಂಟಲ್ಲ, ನಂಗೆ ಈಗ ತಂಗಿದು ಎಲ್ಲ ವ್ಯಾಲ್ಯೂ ಗೊತ್ತಾಗ್ತದೆ ಅಂತ ಹೇಳ್ತಾನೆ. ಅದರ ನಂತರ ಮತ್ತೆ ಆ ರಿಂಗ್ ಅನ್ನು ಇವಳಿಗೆ ಗಿಫ್ಟ್ ಮಾಡ್ತಾನೆ ನಿನ್ನೆದೊಂದು ಎಪಿಸೋಡ್ ಅಲ್ಲಿ. ಮತ್ತೆ ಗಿಲ್ಲಿದು ಪ್ರತಿಯೊಂದು ಚಾಕರಿ ಮಾಡ್ಲಿಕ್ಕೆ ಈ ಹುಡುಗಿ ಬೇಕು ರಕ್ಷಿತಾ. ಕಾವ್ಯನ ಹತ್ರ ಕೋಪ ಆಗುವಾಗ ಅವನಿಗೆ ತಿನ್ಲಿಕ್ಕೆ ನಿಂಗ್ಲಿಕ್ಕೆ ಅವನದೆಂತ ಬಿಟ್ಟಿ ಚಾಕರಿ ಉಂಟು ಎಲ್ಲ ಮಾಡ್ಲಿಕ್ಕೆ ರಕ್ಷಿತಾ ಅಂತ ಹೇಳುದು. ಇವನಿಗೆ ಬೇಕಾಗುವಾಗ ಲಿಂಬೆ ಜ್ಯೂಸ್ ಮಾಡ್ಲಿಕ್ಕೆ, ಮೊಟ್ಟೆ ಬೇಯಿಸ್ಲಿಕ್ಕೆ, ಅವಳದು ಪ್ಲೇಟಲ್ಲಿ ತೆಗೆದು ತಿನ್ನೋದು, ಬಕಾಸುರಂಗೆ ಎಲ್ಲ ಮಾಡ್ತಾ ಇರ್ತಾನೆ. ಪ್ರತಿಯೊಂದರಲ್ಲೂ ಇವಳೇ ಬೇಕು, ರಕ್ಷಿತನೇ ಬೇಕು. ಕಾವ್ಯ ಕೇವಲ ಗೇಮ್ ಒಂದು ಮಾತ್ರ ಮೈಂಡ್ ಅಲ್ಲಿ ಇರೋದು ಕಾವ್ಯನಿಗೆ. ಕಾವ್ಯ ಎಂತ ಮಾಡಿದ್ಲು, ಇವನು ಕಾವು ಅಂತ ಹೇಳಿ ನಿನ್ನೆ ಕೂಡ ಅವಳಿಗೆ ಒಂದು ಬ್ರೇಸ್ಲೆಟ್ ಕೊಟ್ಟ. ಆಗ ಅದರಲ್ಲಿ ಕಾವ್ಯ ಹೇಳೋದಿರ್ತದೆ, ನನ್ನ ಮನೆಯವರು ಕೊಟ್ಟ ಬ್ರೇಸ್ಲೆಟ್ ಅನ್ನು ನೀನು ಕೊಡ್ತಿದ್ದೆ, ನೀನು ಈ ಮಾತು ಹೇಳ್ತಿ ಅಂತ ನಂಗೆ ಗೊತ್ತಿತ್ತು, ಅದಕ್ಕೋಸ್ಕರ ನೋಡು ಇದನ್ನು ಕಿಶೆಯಲ್ಲಿ ಇಟ್ಟಿದ್ದೇನೆ ಅಂತ ತೋರಿಸ್ತಾನೆ. ಮತ್ತೆ ಅವನು ಅವಳಿಗೆ ಬ್ರೇಸ್ಲೆಟ್ ಕೊಡ್ತಾನೆ, ಸಿಲ್ವರ್ ಬ್ರೇಸ್ಲೆಟ್ ಕೊಡ್ತಾನೆ ಕಾವ್ಯನಿಗೆ. ಆಗ ರಕ್ಷಿತಾ ಪಾಪನು ಎಕ್ಸ್ಪೆಕ್ಟ್ ಮಾಡಿರ್ತಾಳೆ ನಂಗೆ ಕೂಡ ಇವನು ಗಿಲ್ಲಿ ಕೊಡ್ಬೋದಂತೇಳಿ. ಗಿಲ್ಲಿ ಕೊಡುದಿಲ್ಲ. ಗಿಲ್ಲಿ ಪ್ರತಿ ಒಂದನ್ನು ಉಂಟಲ್ಲ ರಕ್ಷಿತನಿಗೆ ಚಾಕಿರಿ ಮಾತ್ರ ಮಾಡಿಸಿದ್ದು. ನಿಜವಾಗ್ಲೂ ಅವನು ಪ್ರೀತಿ ತೋರಿಸ್ಲಿಲ್ಲ. ಯಾಕಂದ್ರೆ ಅವನಿಗೂ ಗೊತ್ತುಂಟು ಅವಳ ಜೊತೆ ಜಾಸ್ತಿ ಮಿಂಗಲ್ ಆದ್ರೆ, ಜಾಸ್ತಿ ಆಟ ಆಡ್ತಿದ್ರೆ ಎಲ್ಲ ಹೈಲೈಟ್ಸ್ ಆಗ್ತದೆ, ಜಾಸ್ತಿ ವೋಟ್ ಮಾಡಬಹುದು ಅಂತ ಕೂಡ ಅವನದು ಮೈಂಡ್ ಅಲ್ಲಿ ಇರ್ಬೋದು. ಅದಕ್ಕೋಸ್ಕರ ಜಾಸ್ತಿ ರಕ್ಷಿತನ ಹತ್ರ ಸಹ ಇದ್ದ. ಆದ್ರೆ ನಿಜವಾಗಿ ಉಂಟಲ್ಲ ಪ್ರೀತಿ ಇದ್ದದು ಇವನಿಗೆ ಕಾವ್ಯನ ಹತ್ರ ಮಾತ್ರ. ಕಾವ್ಯ ಎಂತ ಮಾಡ್ತಾಳೆ, ಕಾವ್ಯ ಅವಳು ಗಿಲ್ಲಿಗೆ ಕೊಡುದಿಲ್ಲ, ಅವಳು ಧನುಷಿಗೆ ಕೊಡ್ತಾಳೆ ಗಿಫ್ಟ್. ಇವನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ ಗಿಲ್ಲಿ ನಂಗೆ ಏನಾದ್ರು ಗಿಫ್ಟ್ ಕೊಡ್ತಾಳೆ ಅಂತೇಳಿ. ಇಲ್ಲ, ಯಾಕಂದ್ರೆ ಒಳ್ಳೇದಾದದ್ದು. ಯಾಕಂದ್ರೆ ಇವನು ಕಾವು ಅಂತ ಹೇಳುವಾಗ ಕಾವ್ಯ ಚಂದ ಮಾಡಿ ಧನುಷಿಗೆ ಗಿಫ್ಟ್ ಕೊಡ್ತಾಳೆ. ಅವರವರು ಮಾಡಿದ ಕರ್ಮ ಉಂಟಲ್ಲ ಅವರವರೇ ತಿಂತ ಇದ್ದಾರೆ. ನಾನು ಎಣಿಸಿದ್ದೆ ಇವನು ವಂಶದ ಕೊಡಿ, ಹಾಗೆ ಹೀಗೆ ರಕ್ಷಿತ ಅವಳ ಹತ್ರ ಆಟ ಆಡೋದು ಎಲ್ಲ ಮಾಡ್ತಾ ಇರ್ತಾನೆ. ನಿನ್ನೆದೊಂದು ಇದ್ರಲ್ಲಿ ಎರಡೆರಡು ಗಿಫ್ಟ್ ಕೊಡುವ ಇದು ಒಂದು ಚಾನ್ಸ್ ಇತ್ತು, ಇನ್ನೊಂದು ಅವಳಿಗೆ ಕೊಡ್ಬೋದಿತ್ತಲ್ಲ, ರಕ್ಷಿತನಿಗೆ ಕೊಡ್ಲಿಲ್ಲ. ಓಕೆ, ಪ್ರತಿಯೊಬ್ರು ಸ್ವಾರ್ಥಿಗಳೇ ಇದ್ದಾರೆ ಅಲ್ಲಿ. ಅವಳು ಮಾತ್ರ ಒಂದು ನಿಷ್ಕಲ್ಮಶ ಮನಸ್ಸಿನಿಂದ ಆಟ ಆಡ್ತಿದ್ದಾಳೆ. ಮತ್ತೆ ಅವಳನ್ನು ಅಷ್ಟು ಮಂದಿ ಹೇಟ್ ಮಾಡಿದ್ರು. ನಿಜವಾಗ್ಲೂ ಉಂಟಲ್ಲ 100 days ಕಂಪ್ಲೀಟ್ ಆಗೋದಂದ್ರೆ ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೇಕು. ಎಷ್ಟು ಮಂದಿ ಬೇರೆಯವರ ಹತ್ತಿದ್ರೆ ದಮ್ ಕಟ್ತಿತ್ತು, ನನ್ನನ್ನು ಇಷ್ಟೊಂದು ಯಾರು ಸಹ ನನ್ನನ್ನು ಪ್ರೀತಿ ಮಾಡೋದಿಲ್ಲ, ಎಲ್ಲರೂ ಅವರವರದೇ ಇದರಲ್ಲಿ ಇದ್ದಾರೆ. ಮತ್ತೆ ಸೀಕ್ರೆಟ್ ರೂಮ್ ಅಲ್ಲಿ ಕೂಡ ಹಾಗೇನೆ ಧ್ರುವಂತಿಗೆ ಕಂಡ್ರೆ ಆಗುದಿಲ್ಲ ಇವಳನ್ನು, ಆದ್ರೂ ಕೂಡ ಅವನೊಟ್ಟಿಗೆ ಕೂಡ ದಮ್ ಕಟ್ಟಿದ್ದಾಳೆ. ನಿಜವಾಗ್ಲೂ ಉಂಟಲ್ಲ ಅವಳ ಪೇಷನ್ಸ್ ಲೆವೆಲ್ ಅಂತ ಹೇಳ್ತಾರಲ್ಲ, ತಾಳ್ಮೆ ಇದು ಉಂಟಲ್ಲ, ಅದಕ್ಕೆ ನಿಜವಾಗ್ಲೂ ನಾನು ಅಪ್ರಿಷಿಯೇಟ್ ಮಾಡಲೇಬೇಕು. ಅದೇ ರೀತಿ ನಿನ್ನೆ ಎಲಿಮಿನೇಟ್ ಆಗಿ ರಾಶಿಗೆ ಹೋದ್ಲಲ್ಲ, ಈ ವಾರದ ನಡುವಲ್ಲಿ ಯಾರಾದ್ರೂ ಒಬ್ರು ಹೋಗ್ತಾರೆ. ಸೊ ನಮ್ಮ ಹುಡುಗಿ ಇನ್ನೂ ಕೂಡ ಡೇಂಜರ್ ಝೋನ್ ಅಲ್ಲಿ ಇದ್ದಾಳೆ. ಹಾಗಾಗಿ ನಾನು ಅವಳಿಗೆ ಹೇಗೆ ವೋಟ್ ಮಾಡುವುದಂತ ಕೂಡ ಹೇಳಿಕೊಡ್ತೇನೆ. ವೋಟಿಂಗ್ ಲೈನ್ಸ್ ಮತ್ತೆ ಓಪನ್ ಆಗಿದೆ, ವೇಟ್ ನಾನು ಹೇಳಿಕೊಡ್ತೇನೆ. ಜಿಯೋ ಹಾಟ್ಸ್ಟಾರ್ ಆ್ಯಪ್ ಡೌನ್ಲೋಡ್ ಮಾಡಿದ ನಂತರ ನೋಡಿ ಹೀಗೆ ಒಂದು ಬಿಗ್ ಬಾಸ್ ಇದೊಂದು ಇದು ಓಪನ್ ಆಗ್ತದೆ. ಅದರ ನಂತರ ಇಲ್ಲಿ ಒತ್ತಬೇಕು. ಒತ್ತಿದ ನಂತರ ನೋಡಿ ಈಗ ಓಪನ್ ಆಗ್ತಾ ಉಂಟು ನೋಡಿ. ನೋಡಿ ಇಲ್ಲಿ ಹೀಗೆ ಓಪನ್ ಆಗ್ತದೆ ಬಿಗ್ ಬಾಸ್ ಇದು. ಅದರ ನಂತರ ಇಲ್ಲಿ ಸೈಡ್ ಅಲ್ಲಿ ಒಂದು ವೋಟ್ ಅಂತ ಇದೆ ನೋಡಿ, ವೋಟ್ ಅಂತ ಹೇಳಿ ಇದೆ. ಇದನ್ನು ಒತ್ತಬೇಕು. ಇದನ್ನು ಒತ್ತುವಾಗ ಇಲ್ಲಿ ಹೀಗೆ ಕಂಟೆಸ್ಟೆಂಟ್ ಫೋಟೋ ಎಲ್ಲ ಓಪನ್ ಆಗ್ತದೆ ನೋಡಿ. ಅದರಲ್ಲಿ ಈಗ ಕಾವ್ಯ ಇದ್ದಾಳೆ, ಇವನು ಧ್ರುವಂತ್ ಇದ್ದಾನೆ, ಗಿಲ್ಲಿ, ಅಶ್ವಿನಿ ಗೌಡ, ರಘು, ರಕ್ಷಿತಾ ಇದ್ದಾಳೆ. ಓಕೆ, ಈಗ ಎಂತ ಮಾಡೋದಂದ್ರೆ
ಅವರದೊಂದು ಫೋಟೋದ ಹತ್ರ ಹೀಗೆ ಹೋಗ್ಬೇಕು. ಈಗ ನಾನು ರಕ್ಷಿತನಿಗೆ ವೋಟ್ ಮಾಡ್ತಿದ್ದೇನೆ ನೋಡಿ, ರಕ್ಷಿತಾ ಒಬ್ಬರಿಗೆ 99 ವೋಟ್ ಮಾಡ್ಬೋದು. ಓಕೆ, ಸೊ ನಾನು ನೋಡಿ ಇಲ್ಲಿ ಒತ್ತುತ್ತಾ ಇದ್ದೇನೆ ನೋಡಿ. ಹೀಗೆ ಪ್ರೆಸ್ ಮಾಡ್ತಾ ಇರಬೇಕು. ನೋಡಿ 99 ಕಂಪ್ಲೀಟ್ ಆಯಿತು. ಓಕೆ, ಈಗ ಇಲ್ಲಿ ಕೆಳಗಡೆ ಡನ್ ಅಂತ ಇದೆ ನೋಡಿ, ಆಯಿತು. ಈಗ ನೋಡಿ, ಈಗ ಅದರಲ್ಲಿ ಬರ್ತದೆ ಥ್ಯಾಂಕ್ ಯು ಫಾರ್ ವೋಟಿಂಗ್ ಅಂತ ಬರ್ತದೆ ನೋಡಿ. ವೋಟ್ ಮಾಡಿದ ನಂತರ ಹೀಗೆ ಬರ್ತದೆ ಥ್ಯಾಂಕ್ ಯು ಫಾರ್ ವೋಟಿಂಗ್ ಅಂತ ಹೇಳಿ. ಈಗ ನಿಮ್ಗೆ ಅರ್ಥ ಆಗಿರ್ಬೋದು ಹೇಗೆ ವೋಟ್ ಮಾಡೋದು ಅಂತ ಹೇಳಿ. ಸೊ ಎಲ್ಲರೂ ಒಂದು ಒಗ್ಗಟ್ಟು ಆದರೆ ಉಂಟಲ್ಲ, ಖಂಡಿತವಾಗ್ಲೂ ನಮ್ಮ ಒಂದು ಹುಡುಗಿಯನ್ನು ಗೆಲ್ಲಿಸ್ಬೋದು. ಅದೇ ರೀತಿ ಈಗ ನಾನು ಒಂದು ಫ್ರೆಶ್ ನೋಡಿದೆ ಅಂದ್ರೆ ಫೇಸ್ಬುಕ್ ಅಲ್ಲಿ ಎಲ್ಲರೂ ಒಂದು 4 ಮಂದಿಯನ್ನು ಇದು ಮಾಡಿದ್ದಾರೆ. ಈಗ ನಿಮ್ಗೆ ಟಾಪ್ 6 ಅಲ್ಲಿ ಯಾರನ್ನು ನಿಮ್ಗೆ ನೋಡ್ಬೇಕು, ಯಾರು ವಿನ್ ಆಗ್ಬೇಕು ಅಂತ ಹೇಳಿ ಹುಡುಗರದೇ ಹಾಕಿದ್ದಾರೆ ನೋಡಿ. ಇಲ್ಲಿ ಒಂದು ಸ್ಕ್ರೀನ್ ಶಾಟ್ ಕೂಡ ಹಾಕ್ತೇನೆ. ಅದರಲ್ಲಿ ಧನುಷ್, ರಘು, ಗಿಲ್ಲಿ, ಧ್ರುವಂತ್ ಈ 4 ಮಂದಿ ಇದ್ದಾರೆ. ನಿಮ್ಗೆ ಯಾರು ಅದರಲ್ಲಿ ಬಿಗ್ ಬಾಸ್ ವಿನ್ನರ್ ಆಗ್ಬೇಕಂತ ಹೇಳಿ ಅವನು ಕೂಡ ಆಪ್ಷನ್ ಕೂಡ ಹಾಕಿದ್ದಾನೆ. ಅವನ ಹೆಸರು ಮೆನ್ಷನ್ ಮಾಡೋದಿಲ್ಲ, ಆದ್ರೆ ಆ ಒಂದು ಪೋಸ್ಟ್ ಅನ್ನು ನಾನು ಇಲ್ಲಿ ಸ್ಕ್ರೀನ್ ಶಾಟ್ ಹಾಕ್ತೇನೆ ನೋಡಿ. ಹಾಗೇನೆ ನಂಗೆ ಕೂಡ ಆಸೆ ಉಂಟು ನಮ್ಮ ತುಳುನಾಡಿನ ಹುಡುಗಿಯೇ ಒಂದು ವಿನ್ ಆಗ್ಬೇಕಂತೇಳಿ. ಮತ್ತೆ ಇನ್ನೊಂದು ಈ ವಾರದಲ್ಲಿ ಒಂದು ಮಲ್ಲಮ್ಮ ಕೂಡ ಒಳಗಡೆ ಬರುವ ಒಂದು ಪ್ರೊಮೋ ನೋಡಿದೆ ನಾನು. ಮಲ್ಲಮ್ಮ ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ದಾರೆ ಅಂತ ಹೇಳಿ ಧ್ರುವಂತ್ ಅಶ್ವಿನಿ ಗೌಡನಿಗೆ ಹೇಳ್ತಾನೆ. ಯಾಕಂದ್ರೆ ಹೊರಗಡೆ ಕಾಣ್ತಾ ಇರ್ತದೆ ಯಾರು ರಿಯಲ್ ಇದ್ದಾರೆ ಯಾರು ಫೇಕ್ ಇದ್ದಾರೆ ಅಂತ ಹೇಳಿ. ಹಾಗಾಗಿ ಮಲ್ಲಮ್ಮ ಕೂಡ ಅವರ ಹತ್ರ ಜಾಸ್ತಿ ಇನ್ವಾಲ್ವ್ ಆಗುದಿಲ್ಲ, ಜಾಸ್ತಿ ಕ್ಲೋಸ್ ಆಗುದಿಲ್ಲ, ಬೇರೆಯವ್ರ ಹತ್ರ ಎಲ್ಲ ಮಾತನಾಡ್ತಿರ್ತಾರೆ. ಯಾಕಂದ್ರೆ ಇವರು ಎಣಿಸಿರ್ತಾರೆ ನಮ್ಮನ್ನು ನಾವು ಏನೇ ಒಂದು ಹಿಂದುಗಡೆಯಿಂದ ಮಾಡಿದ್ರು, ಡಬಲ್ ಗೇಮ್ ಮಾಡಿದ್ರು, ಯಾರು ನೋಡುದಿಲ್ಲ ಅಂತ ಹೇಳಿ. ಹೊರಗಡೆ ವೀಕ್ಷಕರಿಗೆ ಕರೆಕ್ಟ್ ಗೊತ್ತಾಗ್ತದೆ ಯಾರು ಅಲ್ಲಿ ರಿಯಲ್ ಇದ್ದಾರೆ ಯಾರು ಫೇಕ್ ಇದ್ದಾರೆ ಅಂತ ಹೇಳಿ. ಮತ್ತೆ ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ ಎಲ್ರಿಗೂ ನಾನು ಹೇಳುದು, ನಮ್ಮ ತುಳುನಾಡಿನ ಜನರು ಉಂಟಲ್ಲ, ನಮ್ಮ ಮನೆ ಮಕ್ಕಳಾಗಿ ಒಂದು ಸಪೋರ್ಟ್ ಮಾಡಿದ್ರೆ ಆ ಒಂದು ರಕ್ಷಿತಾ ಶೆಟ್ಟಿಗೆ ಖಂಡಿತವಾಗ್ಲೂ ಅವಳು ತುಂಬಾ ಬಹುಮತದಿಂದ ವಿನ್ ಆಗ್ತಾಳೆ ಅಂತ ನನ್ನ ಅನಿಸಿಕೆ. ಸೊ ಇದರಲ್ಲಿ ಪ್ರತಿಯೊಂದರಲ್ಲೂ ಟ್ವಿಸ್ಟ್ ಇದೆ. ವೋಟಿಂಗ್ ತುಂಬಾ ಮಂದಿ ಸಪೋರ್ಟರ್ಸ್ ಇದ್ರೆ ವೋಟಿಂಗ್ ಲೈನ್ ಅಲ್ಲಿ ತುಂಬಾ ವೋಟ್ ಬಂದ್ರೆ ಖಂಡಿತವಾಗ್ಲೂ ಇವಳು ನಮ್ಮ ರಕ್ಷಿತಾ ಖಂಡಿತವಾಗ್ಲೂ ವಿನ್ ಆಗ್ತಾಳೆ. ಯಾಕಂದ್ರೆ ಫ್ಯಾನ್ ಫಾಲೋವರ್ಸ್ ಅಷ್ಟೇ ಮಂದಿ ಎಲ್ಲೆಲ್ಲೋ ಕಡೆಯಿಂದೆಲ್ಲ ಸ್ಟೇಟ್ ಇಂದೆಲ್ಲ ನೋಡ್ತಾ ಇದ್ದಾರೆ, ಅವಳಿಗೆ ತುಂಬಾ ಸಪೋರ್ಟ್ ಇದೆ. ಮತ್ತೆ ಅಲ್ಲಿ ಒಳಗಡೆನೆ ಏನಾದ್ರು ಗೇಮ್ ಮಾಡಿದ್ರೆ ಹೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಆದ್ರೆ ನಮ್ಮ ಪ್ರಯತ್ನ ನಿಲ್ಲಿಸುದು ಬೇಡ, ಎಲ್ಲರೂ ಒಂದು ಒಗ್ಗಟ್ಟಲ್ಲಿ ಬಲವಿದೆ, ಮನಸ್ಸಿದ್ದರೆ ಮಾರ್ಗವಿದೆ ಅಂತೆ. ಅದೇ ರೀತಿ ನಮ್ಮ ಮನೆ ಮಗಳಾಗೆ ಒಂದು ಎಲ್ಲರೂ ಜಾತಿ ಮತ ಭೇದವಿಲ್ಲದೆ ನಮ್ಮ ಈ ಒಂದು ಹುಡುಗಿಗೆ ವೋಟ್ ಮಾಡಿ ವಿನ್ ಮಾಡಿಸುವಂತ ನನ್ನದು ಕೂಡ ಒಂದು ಇದಿದೆ, ಆಸೆ ಇದೆ. ಹಾಗಾಗಿ ಎಲ್ಲರೊಂದು ಸಪೋರ್ಟ್ ಮಾಡುವಂತ ಹೇಳಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದಿರಿ ಅವರೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹೀಗೇನೆ ನಿಮ್ಮೆಲ್ಲರ ಸಹಕಾರ ಇರಲಿ. ಕೀಪ್ ಸಪೋರ್ಟಿಂಗ್ ಅಂಡ್ ಬಾಯ್.